ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷನ್ ಕಿಚನ್. ಮಾತ್ರ ನಮಸ್ಕಾರ. ಏನೇನು ಮಂತುಗ ಚಿಕನ್ ಸಾರು ಫಸ್ಟ್ ಇತ್ತಂಜಿ ಬಾಣಲೆದಿಕ್ಕ ಒಂಜಿ ಎಣ್ಣೆ ಪಾಡುಗ ಮುಂಚಿ ಫ್ರೈ ಮಾಡ್ತೇವೆ. ಮುಂಚಿ ಫ್ರೈ ಮಾಡ್ಬೋಗ ದಿಕ್ಕೆಳ್ಳೇದು ಸ್ಮೋಕ್ ಫ್ರೈ ಮಾಡ್ಬೋಗ. ನೆಕ್ಸ್ಟ್ 2 ಸ್ಪೂನು ಕೊತ್ತಂಬರಿ, 1 ಸ್ಪೂನ್ ದಾಸಿಮಿ, ಕೊಂದ ಜೀರಿಗೆ ಪೂರ ಐಕೆ ಪಾಡ್ಲಿಕ್ಕೆ ಕೊತ್ತಂಬರಿ ಕೊತ್ತಂಬರಿ ದಾಸಿಮಿ ಪೂರ ಐಕೆ ಪಾಡಿ ತಗೊಂಡ ಫ್ರೈ ಆಯ್ತಾ ಖಾರ ಪಾಡುಗ ಒಂದು ಎಣ್ಣೆ ಗಂಟೆ ಬೆಳ್ಳುಳ್ಳಿ ಅಂತ ಕಡಿದು ಅರ್ಧ ನೀರುಳ್ಳಿ ಪಾಡುಗ ಹೋಟೆಲ್ ಸ್ಟೈಲ್ ಸಾರು ಓಕೆ ಫ್ರೈ ಆಡು ನಂತರ ನೆಂದೆಪ್ಪುಗ ಕಡೆಕ ಮತ್ತೆ ಒಂಜಿ ತಾರೈ 1 kg ಚಿಕನ್ಗೆ 1 ಎಲೆ ಗಡಿ ಸದಾರ ಮಲ್ಲ ಗಡಿ ತಾರೈ ఒక ఇరువ ముంచి నా పాటు కడెప్పుగా కల్లడేని కడెప్పున இதுக்கு தாழ்ந்த போடி நீருள்ள ಬೆಳ್ಳುಳ್ಳಿ பாடு ಫ್ರೈ ಮಾಡ್ಕೊಳ್ಳು. ಇದು ತುಂಬ ಪಾಡು ಕೊಟ್ಟು ಈಗ ಚೂರು ಫ್ರೈ ಮಾಡ್ತಾನೆ ಫ್ರೈ ಆಡು ನೀರು ಫ್ರೈ ಆದ ಸೌಂಡ್ ಮಾಡೋಣ നമ്മുടെ പാത്രത്തിൽ തിരിക്കാക கொஞ்சம் ചിക്കൻ പാട് அதுக்கு உப்பு பாடணும். மஞ்சள் தப்படி பாடுங்க. எனக்கு வந்து வச்சிருக்காது எடுத்து முச்சு முச்சுக்கலாம். 10 நிமிஷம் போய் எடுத்துக்கலாம். இட்டு சன்னாடு வதக்கணும். இது லைட் ஆகுது. முச்சல் பேக் பண்ணுறா பேக் பண்ணு ಚೂರು ವಾಟರ್ the big thing is cook up kind of gravy ಮಾಡಿ ರಸಕ್ಕೆ ನೀರು ಮಾಡಿ ಅದಕ್ಕೆ ನೀರು ಕಲಿ ಆಗ್ತದೆ 10 ನಿಮಿಷ ಮುಚ್ಚಿದಿಕ್ಕ 10 ನಿಮಿಷ ಕೊತ್ತಿ ಮಸಾಲೆ ಪಾಡು ಕೊತ್ತೀನಿ ಜಾಪನು ಟೇಸ್ಟ್ ಹೋಗೈತೆ ಸೂಪರ್ ಟೇಸ್ಟ್ ಅದು ಕಲ್ಲು ಬಂದ ವಾಶ್ ಕಡೆ ಜಾಕಣ ರೆಡಿ ಆಡಿ. ಓಕೆ ಫ್ರೆಂಡ್ಸ್, ರೆಡಿ ಆಡಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಡ ಲೈಕ್ ಮನ್ಪ್ಲೇ, ಶೇರ್ ಮನ್ಪ್ಲೇ, ಕಮೆಂಟ್ ಮನ್ಪ್ಲೇ, ಬೊಕ್ಕ ಸಬ್ಸ್ಕ್ರೈಬ್ ಮಾಡಿ. ನನ್ನದೇ ವಿಡಿಯೋ ಸಿಕ್ಕೇ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.